ಮಂಜುನಾಥನ ಸನ್ನಿಧಿಯಲ್ಲಿ ಕ್ಷಮೆ ಕೇಳಿದ ದೈವ ನರ್ತನ ಮಾಡಿದ ಮಹಿಳೆ, ದೈವಕ್ಕೆ ಕೋಲ ಸೇವೆಯ ಹರಕೆ ಹೊತ್ತ ಕವಿತಾ ರಾವ್ ಅಂತೇಳಿ ನಿಜವಾಗಿ ಹೇಳ್ತೇನೆ. ಇವನ ಹತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳೋದು ನಾನು. ಆದ್ರಿಂದ ಎಲ್ಲ ದೇವರಿಗೆ ಸಹ ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು. ಮತ್ತೆ ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ, ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ. ನೀವು ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದ್ದೇನಂತ, ಅದನ್ನೇ ಪ್ರಾರ್ಥನೆ ಮಾಡಿದೆ. ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಲಿ ಅಂತ. ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು. ಎಲ್ಲ ಮಂಜುನಾಥ ಅನುಗ್ರಹ, ಅವನ ಸಂಕಲ್ಪ ಅಂತ ತಿಳ್ಕೊಳ್ತಾ ಇದೆಯಲ್ಲ. ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ, ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ. ಅವರು ಇನ್ನಷ್ಟು ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ. ಯಾಕಂತೇಳಿದ್ರೆ ಅವನ ಮನೆಯಲ್ಲೂ ಲಕ್ಕೇಸರಿದ್ದಾಳೆ, ದೈವಗಳಿದ್ದಾರೆ. ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ. ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಆಟಿದ ಕೂಟ ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರು ವಾಪುರ್ಲಿಯ ಹಾಡಿಗೆ ನೃತ್ಯವನ್ನ ಮಾಡಿದ್ದು, ಆ ನೃತ್ಯ ವೈರಲ್ ಆಗಿ ತುಳುವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಇದೀಗ ನೃತ್ಯ ಮಾಡಿದ ಮಹಿಳೆ, ಕಾರ್ಯಕ್ರಮದ ಆಯೋಜಕರು ಮತ್ತು ಹಾಡುಗಾರರು ಎಲ್ಲರೂ ಕೂಡ ಜೊತೆಯಾಗಿ ಇವತ್ತು ಮಂಜುನಾಥನ ಸನ್ನಿಧಿಯಲ್ಲಿ ಕ್ಷಮಾಪಣೆಯನ್ನ ಕೇಳುವ ಮೂಲಕ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಮಂಜುನಾಥನ ಸಾನ್ನಿಧ್ಯದಲ್ಲಿ ಮಾತುಗಿಡ ಮಂಜುನಾಥ, ನಾನು ಅದರಿಂದ ಆ ದೈವಗಳ ಒಂದು ಇದಕ್ಕೆ ಒಂದು ಕಲ್ಲಿಕೆಯ ಆ ಒಂದು ಕೋಲ ಮಹಾ ಅದ್ದೂರಿಯಿಂದ ಆ ಚಂದ ರೀತಿಯಲ್ಲಿ ಅದಕ್ಕೆ ಎಂತೆಲ್ಲ ಇಡಬೇಕು ಅಂತ ತಿಳುವಳಿಕೆ ಇದ್ದವರ ಹೇಳಿ ನಿಮ್ಮ ಆ ಒಂದು ಎದುರು ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದನ್ನು ನಾನು ಮಾಡಿಸ್ತೇನೆ ಕಂಡು ಸ್ವೀಕಾರ ಮಾಡಬೇಕು. ಆ ಕಲ್ಲಕ್ಕೆ ಮತ್ತು ಚಂಡಿಕಾಯಾಗವನ್ನು ನಾನು ಮಾಡಿಸ್ತಾ ಇದ್ದೇನೆ. ಅದು ನೀನು ಸ್ವೀಕಾರ ಮಾಡಿ ನೀನೇ ನಿಂತು ಮಾಡಿಕೊಡ್ಬೇಕು. ಒಂದು ಮಗು ಮಾಡ್ತಾ ಇದ್ರೆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸ್ಬೋದು. ಯುವಕರು ಮಾಡಿದರೆ, ಏನು ಅರಿವಿಲ್ಲದೆ ಮಾಡಿದ್ರು ಒಂದು ಬೈದು ಬುದ್ಧಿ ಹೇಳ್ಬೋದು. ಇದು ಹಿರಿಯರಲ್ಲ, ಹಾಡುವವರು ಹಿರಿಯರು, ನೃತ್ಯ ಮಾಡಿದವರು ಹಿರಿಯರು. ಅದನ್ನು ಎಲ್ಲರೂ ಹಿರಿಯರಾದದ್ರಿಂದ ಅದನ್ನು ನಾವು ವಿರೋಧಿಸಲೇಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ. ಅದರಿಂದ ಮಾಡಿದರು ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು. ಎಲ್ಲ ಮಂಜುನಾಥ ಅನುಗ್ರಹ, ಅವನ ಸಂಕಲ್ಪ ಅಂತ ತಿಳ್ಕೊಳ್ತಾ ಇದೆಯಲ್ಲ. ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ, ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ. ಅವರು ಇನ್ನಷ್ಟು ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ. ಯಾಕಂತೇಳಿದ್ರೆ ಅವನ ಮನೆಯಲ್ಲೂ ಲಕ್ಕೇಸರಿದ್ದಾಳೆ, ದೈವಗಳಿದ್ದಾರೆ. ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ. ಅಲ್ಲ, ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ, ತಪ್ಪು ಅಂತೇಳಿ ಆಗಿದೆ. ಆದ್ದರಿಂದ ಆ ದೇವರ ಹತ್ರ ನಾನು ಕ್ಷಮೆ ಕೇಳಿದೆ. ಎಷ್ಟಿದ್ರು ಸಹ ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು. ಮತ್ತು ನನಗೆ ಇದು ಇಷ್ಟ ಆಯಿತು. ಯಾಕೆ ಗೊತ್ತುಂಟ, ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು. ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು. ಅರ್ಥ ಆಯ್ತಾ? ಯಾಕಂದರೆ ಈಗ ನಾನು ದೊಡ್ಡವಳು, ನಾನು ಒಂದು ದೇವರದೆಲ್ಲ ಮಾಡುವವಳು. ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ನನ್ನದು ಡ್ಯಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಕಾಣೋದು ನಾನು ಡ್ಯಾನ್ಸ್ ಮಾಡಿದ್ದು ಮಾತ್ರ. ಅರ್ಥ ಆಯ್ತಾ? ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ದೇವರ ಹೆಸರು ಉಳಿಬೇಕು. ಇನ್ನು ಸಹ ಆ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಎಲ್ಲ ಆಗಬೇಕು ಅಂತ ಹೇಳಿಕೊಂಡು ನಾನಂದರೆ ತುಂಬ ಭಕ್ತಿ ಮಾಡಿದವಳೆ. ಇನ್ನೂ ಸಹ ಮಾಡ್ತೇನೆ, ಈಗ ಸಹ ಮಾಡಿದ್ದೇನೆ. ಆದ್ದರಿಂದ ನಾನು ಅದೇ ವಿಷಯದಲ್ಲಿ ನಾನು ಬಂದದ್ದು. ನನಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ, ಆದರೆ ನನಗೆ ಇದು ಸಹ ಆಗಲಿಲ್ಲ. ಏನೋ ದೇವರು ಮಾಡಿಸಿದ್ದಾರೆ, ನಾನು ಅದಕ್ಕೆ ಅವರ ಹತ್ರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಈಗ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ, ಆ ಬ್ರಹ್ಮಾಂಡ ಸ್ವರೂಪಿಣಿ, ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದು. ಒಟ್ಟಿನಲ್ಲಿ ತಪ್ಪು ಮಾಡಿದ ಮೇಲೆ ತನ್ನ ತಪ್ಪಿನ ಅರಿವಾಗಿ ತಾಯಿಯೊಬ್ಬರು ಮಂಜುನಾಥನ ಸನ್ನಿಧಿಯಲ್ಲಿ ಕ್ಷಮೆ ಕೇಳಿದ್ದಾರೆ. ಜೊತೆಗೆ ದೈವಕ್ಕೆ ಹರಕೆ ಕೂಡ ಹೊತ್ಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದಕ್ಕೆ ತುಳುನಾಡಿನಲ್ಲಿ ಇಂತಹ ಘಟನೆಗಳು ಮರುಕಳಿಸದೇ ಇರಲಿ ಅನ್ನೋದೇ ನಮ್ಮ ಆಶಯ. ಅಹಮದ್ ಬಾವ ವಾಮಂಜೂರ್, ದೈಜ್ ವರ್ಲ್ಡ್ 24/7.